ಮನೆ ನಿರ್ಮಿಸಲು ಭೂಮಿಯ ಕಲ್ಲು ತೆರವು ಮಾಡಿ ಸಮತಟ್ಟು ಮಾಡುವುದಕ್ಕಾಗಿ ಅಗತ್ಯ ಅನುಮತಿ ನೀಡುವುದಕ್ಕೆ 50,000 ರೂಪಾಯಿ ಲಂಚ ಬೇಡಿಕೆ ಇಟ್ಟ ಗಣಿ ಇಲಾಖೆ ಉಪನಿರ್ದೇಶಕಿ ಹಾಗೂ ಇಬ್ಬರು ಸಿಬ್ಬಂದಿಗಳು ಮಂಗಳೂರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲಂಚದ ಹಣ ಸ್ವೀಕರಿಸುವಾಗಲೇ ರೆಡ್ ಹ್ಯಾಂಡ್ ಆಗಿ ಖತರ್ನಾಕ್ ಭ್ರಷ್ಟೆ ಹಾಗೂ ಆಕೆಯ ಇಬ್ಬರು ಸಿಬ್ಬಂದಿಗಳು ಸಿಕ್ಕಿಬಿದ್ದಿದ್ದಾರೆ. ಪಾವೂರು ಉಳಿಯ ದ್ವೀಪದಲ್ಲಿ ನಡೀತಾ ಇದ್ದಂತಹ ಅಕ್ರಮ ಮರಳುಗಾರಿಕೆಯ ವಿರುದ್ಧ ದೈಜಿವರ್ಲ್ಡ್ ವಾಹಿನಿ ವರದಿಯನ್ನು ಬಿತ್ತರಿಸಿತ್ತು. 100 ಎಕರೆಯಷ್ಟಿದ್ದ ಉಳಿಯ ಪಾವೂರು ದ್ವೀಪ ಅಕ್ರಮ ಮರಳುಗಾರಿಕೆಯಿಂದ ಅರ್ಧಕ್ಕರ್ಧ ನಾಶವಾಗಿದ್ದ ಹಿನ್ನೆಲೆ ದ್ವೀಪ ಉಳಿಸುವ ನಿಟ್ಟಿನಲ್ಲಿ ನಮ್ಮ ವಾಹಿನಿ ವರದಿಯನ್ನ ಮಾಡ್ತಾ ಇತ್ತು. ಅದೂ ಸಹ ಸ್ಥಳಕ್ಕೆ ತೆರಳಿಯೇ ಉಳಿಯ ಪಾವೂರು ಸಮಸ್ಯೆ ಬಗ್ಗೆ ದೈಜಿವರ್ಲ್ಡ್ ವಾಹಿನಿ ನಿರಂತರವಾಗಿ ರಿಪೋರ್ಟ್ ಅನ್ನ ಮಾಡ್ತಾ ಇತ್ತು. ಆದರೆ ಇದೇ ಗಣಿ ಇಲಾಖೆಯ ಉಪನಿರ್ದೇಶಕಿ ಕೃಷ್ಣವೇಣಿ ದೈಜಿವರ್ಲ್ಡ್ ವಾಹಿನಿಯ ವರದಿಯೇ ಸುಳ್ಳೆಂದು ಬೇಜವಾಬ್ದಾರಿತನದ ಹೇಳಿಕೆಯನ್ನ ನೀಡಿದ್ರು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಕೃಷ್ಣವೇಣಿ ಇಂತಹ ಹೇಳಿಕೆಯನ್ನ ನೀಡಿದ್ದು ಇದೀಗ ಅದೇ ಅಧಿಕಾರಿಯ ಭ್ರಷ್ಟಾಚಾರದ ಮುಖ ಬಯಲಾಗಿದೆ.